ಸೋಲಿಸಿ ನಾನು ಜಯವನ್ನು ಸಂಪಾದಿಸಿ ಬರ್ತೇನೆ. ಇಷ್ಟು ರೊಚ್ಚು ಕೆಚ್ಚು ಯಾಕೋ? ಆ ನೀಚನ ರುಂಡ ಮುಂಡವನ್ನು ಬೇರ್ಪಡಿಸಿ ಇಲ್ಲಿ ಕರೆತರ್ತೇನೆ. ಒಂದು ಆಶೀರ್ವಾದ ಎಳೆದುತ್ತಾರೋ ನಿನಗೆ ಮಗನ ಆಗಲೇನುದ ಅನುಜಪತಿ ಅಪ್ಪಣೆಯ ಪಾಲಿದೆ. ಅನುಜಪತಿ ಅಪ್ಪನೆಯ ಪಾಲಿದೆ. ನಾನು ಆಗ್ತೇನೆ ಜನಕ. ಮಗನ ಲೋಹಿತನ ಹತ್ರ ಫಲ 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 ಸಂತೋಷವಾಯಿತು. ಹಾಗಾಗಿ ಕರಗಳನ್ನು ತಟ್ಟಿ ನಿನಗಾಡಿದ ಮಾತು ಬಳಿರೆ ಭಾಗ್ಯದ ಮಗನೇ. ಹಲವರ್ಯಾತಕ ಕುಲಕ್ಕೆ ಒಬ್ಬ ಸಾಕು ರತುನನು. ನೀನೊಬ್ಬ ಸಾಕು, ನೀನು ಸಾಮಾನ್ಯದವನಲ್ಲ ಮಗನೇ. ಏನಪ್ಪ? ನನ್ನ ಭಾಗ್ಯಾಕಾಶದ ಬಾಲಚಂದ್ರಮ ನೀನು. ಹಾಗಾಗಿ ನಿನ್ನ ಮಾತಿನ ಬಗ್ಗೆ ಪೂರ್ಣ ವಿಶ್ವಾಸವನ್ನಿಟ್ಟು ನಿನಗೆ ಅಪ್ಪಣೆ ಕೊಡುತ್ತೇನೆ. ಹೋಗು ರುದ್ರಪುರಕ್ಕೆ. ಪಾಠವ ಹುಲುಂಡ್ರ ಫಾಲ ಶ್ವೇತಕುಮಾರನನ್ನ ಪಡೆದು ಅವನ ಮಡದಿಯಾದ ಶಿವೆಯನ್ನ ಎಳೆದುತ್ತ ಹೋಗುವ ನಿನಗೆ ಮಂಗಲ ಆಗಬೇಕಲ್ಲ. ಹೌದು. ನಿನಗೆ ಮಂಗಲ ಆಗಲೆನ್ನುತ್ತಲೇ ಹರನ ಧ್ಯಾನಿಸಿ ಋಣವೀಳ್ಯವನ್ನ ಕೊಡುತ್ತಾ ಇದ್ದೇನೆ. ನಿನ್ನ ನಿರೀಕ್ಷೆಯಲ್ಲಿರ್ತೇನೆ. ಹೋಗಿ ನಮೋ